ಬಂಟ್ವಾಳ ಪುರಸಭೆಯಲ್ಲಿ ಬಾಕಿಯಾಗಿದ್ದ ಹೊಸ ಜೆಸಿಬಿಯನ್ನ ಮುಖ್ಯಾಧಿಕಾರಿ ತೀರ್ಥಪ್ರಸಾದ್ ಅವರ ಮುತುವರ್ಜಿಯಿಂದ ಕಂಚಿನಡ್ಕ ಪದವಿನ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಕಳುಹಿಸಲಾಗಿತ್ತು. ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಮಳೆಗಾಲದ ಹಿನ್ನೆಲೆಯಲ್ಲಿ ಎದುರಾಗಿರುವ ಅಡಚಣೆಗಳನ್ನು ನಿವಾರಿಸಿ ಮಳೆ ಕಡಿಮೆಯಾಗ್ತಾ ಇದ್ದಂತೆ ವಿಲೇವಾರಿ ಕಾರ್ಯವನ್ನ ಚುರುಕುಗೊಳಿಸುವುದಾಗಿ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ. ವಾರದಲ್ಲಿ ಕನಿಷ್ಠ 3 ಬಾರಿ ಖುದ್ದಾಗಿ ಭೇಟಿ ನೀಡಿ ಪರಿಶೀಲಿಸುತ್ತೇನೆ. ಮುಂದಿನ 3 ತಿಂಗಳಲ್ಲಿ ಹಂತ ಹಂತವಾಗಿ ಸಮಸ್ಯೆ ಪರಿಹರಿಸಿ ಅಗತ್ಯ ಬಿದ್ದರೆ ದಿನಗೂಲಿ ನೌಕರರನ್ನ ನೇಮಿಸಿಕೊಳ್ಳಲಾಗುವುದು ಎಂದು ಹೇಳಿದರು. ಸ್ಥಗಿತಗೊಂಡಿರುವ ಎಂಆರ್ಎಫ್ ಘಟಕದ ಪುನರಾರಂಭ ಹಾಗೂ ಎರೆಹುಳು ಗೊಬ್ಬರ ತಯಾರಿಕೆ ಸೇರಿದಂತೆ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆಗೆ ಆದ್ಯತೆ ನೀಡಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ. ಸುಮಾರು 4 ರಿಂದ 5 ವರ್ಷಗಳ ಹಿಂದೆ ನಾವು ಹಿಟಾಚಿಯನ್ನು ಖರೀದಿ ಮಾಡಿದ್ರು. ಅದರಂತೆ ಈ ದಿನ ನಾವು ಚಾಲನೆಯನ್ನು ನಾನು ಕಂಚಿನಡ್ಕ ನಾವು ಏನು ಕಸವನ್ನು ವಿಲೇವಾರಿ ಮಾಡ್ತೀವಲ್ಲ ಆ ಘಟಕದಲ್ಲಿ ಈ ದಿನ ಚಾಲನೆ ಕೊಡ್ತೀನಿ. ಇವತ್ತು ಈ ದಿನ ಏನಕ್ಕೆ ಅಂದರೆ ಇಲ್ಲಿ ಮಳೆ ಬರ್ತಾ ಇದೆ. ಮಳೆ ಬರೋದ್ರಿಂದ ನಮಗೆ ಅಡಚಣೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕಂಚಿನಡ್ಕ ಕಡೆಗೆ ಪ್ರತಿ ವಾರಕ್ಕೆ 3 ದಿನ ನಾನು ಇದೇ ಜಾಗಕ್ಕೆ ಬಂದು ನಾವು ಕಸ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಏನು ಅಂದ್ಕೊಂಡಿದ್ವೋ ಅದೇ ಥರ ನಾವು ವಿಲೇವಾರಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಇನ್ನೂ ಹೆಚ್ಚಿನ ಸಿಬ್ಬಂದಿಯನ್ನು ನಾವು ಇಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಂಡು ನಾವು ಬಂಟ್ವಾಳ ಪುರಸಭೆಯಲ್ಲಿ ಕಸವನ್ನು ನಾವು ವಿಲೇವಾರಿ ಮಾಡೋದನ್ನು ವೈಜ್ಞಾನಿಕವಾಗಿ ಏನು ವಿಲೇವಾರಿ ಮಾಡಬೇಕು ಅಂದ್ಕೊಂಡಿದ್ವೋ ಅದನ್ನು ಖಂಡಿತ ಇಲ್ಲಿ ಮಾಡ್ತೀವಿ. ಒಂದು ಕಾಲಾವಕಾಶ ಬೇಕು. ಇನ್ನು 3 ತಿಂಗಳ ಕಾಲ ಮಳೆ ಬರೋದ್ರ ಕಾಲ ಇರೋದರಿಂದ ಮಳೆ ಕಾಲ ನಿಂತ ಮೇಲೆ ಇನ್ನೂ ನಾವು ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಹಾಗೂ ಎಂಆರ್ಎಫ್ ಘಟಕನೂ ನಾವು ಈ ಕಡೆ ಎಂಆರ್ಎಫ್ ಘಟಕ ಇದೆ. ಇದನ್ನು ನಾವು ಇನ್ನು ಕೆಲವೊಂದು ಕಾಮಗಾರಿಗಳು ಬಾಕಿ ಇರೋದ್ರಿಂದ ಮಿಷನರಿ ಅಳವಡಿಸೋದು ಬಾಕಿ ಇರೋದ್ರಿಂದ ಇದನ್ನು ಚಾಲೂ ಕೊಟ್ಟಿಲ್ಲ. ಇದನ್ನು ಕೊಡ್ತೀವಿ. ಮತ್ತು ಅದೇ ರೀತಿ ವರ್ಮಿ ಕಾಂಪೋಸ್ಟ್ ಶೆಡ್ ಅಂತ ಇದೆ. ಆ ವರ್ಮಿ ಕಾಂಪೋಸ್ಟ್ ಶೆಡ್ಡನ್ನು ಅದನ್ನು ಚಾಲನೆ ಕೊಟ್ಟಿಲ್ಲ. ಅದನ್ನು ಕೆಲವೇ ದಿನಗಳಲ್ಲಿ ಅದನ್ನು ಮಾಡ್ತೀವಿ. ಅದೇ ರೀತಿ ಹಳೆ ಕಸ ಇದೆ, ಲೆಗಸಿ ವೇಸ್ಟ್ ಈಗ ಆಲ್ರೆಡಿ ಚಾಲೂ ಕೊಟ್ಟಿದ್ದೀವಿ. ನಮ್ಮ ಈಗ ಹಿಂದಿನ ಒಬ್ಬರಿಗೆ ಗುತ್ತಿಗೆದಾರ ಕೊಟ್ಟಿದ್ದೀವಿ. ಅವರೆಲ್ಲ ಇದನ್ನು ಈಗ ಮಳೆ ಇರೋದ್ರಿಂದ ನಿಂತಿದ್ದಾರೆ. ಮಳೆ ಸ್ಟಾಪ್ ಆದಮೇಲೆ ಮತ್ತೆ ನಾವು ಲೆಗಸಿ ವೇಸ್ಟ್ನ ನಾವು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ. ಈಗ ಕೆಲವೊಂದು ವೇಸ್ಟ್ ಏನಿತ್ತು ಹಿಟಾಚಿನಲ್ಲಿ ಸಮ ಮಾಡಿ ನಾವು ಒಂದು ಜಾಗವನ್ನು ಕಸ ವಿಲೇವಾರಿ ಮಾಡೋದಕ್ಕೆ ಮೀಸಲಾಗಿಡ್ತಾ ಇದ್ವಿ.